ದೀಪಾವಳಿಯ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಹಳ ವಿಶೇಷವಾಗಿ ಗೋಪೂಜೆ ಮತ್ತು ಗಜ ಸೇವೆ ನಡೆಯುತ್ತೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಗಜ ಸೇವೆ, ಗಜ ಅಂದರೆ ಆನೆಗಳಿಗೆ ಬೇಕಾದಂತಹ ವಿಶೇಷವಾದಂತಹ ದೋಸೆ ತಯಾರಿ ಧರ್ಮಸ್ಥಳದಲ್ಲಾಗತ್ತೆ. ರಾತ್ರಿಯಿಂದಲೇ ದೋಸೆ ತಯಾರಿಗೆ ಒಂದು 8 ಮಹಿಳೆಯರು ಬರ್ತಾರೆ. ಅವರು ಆನೆಗೆ ಸಪ್ರೇಟು ಮತ್ತು ಇಡೀ ಒಂದು ಹಟ್ಟಿಯಲ್ಲಿರ್ತಕ್ಕಂತಹ ಎಲ್ಲ ಹಸುಗಳಿಗೂ ಕೂಡ ಸಪ್ರೇಟ್ ಆದಂಥ ದೋಸೆಯನ್ನು ತಯಾರಿ ಮಾಡ್ತಾರೆ. ಸುಮಾರು 2,500 ದೋಸೆ ತಯಾರಿ ಆಗುತ್ತೆ. ಆನೆಗಳಿಗೆ ಬೇರೆ ದೋಸೆ ಮತ್ತು ಹಸುಗಳಿಗೆ ಬೇರೆ ದೋಸೆ. ಅದನ್ನು ಬೆಳಗ್ಗಿನ ಜಾವ ಧರ್ಮಸ್ಥಳದ ಬೀಡಿನ ಕೆಳಭಾಗದಲ್ಲಿ ಅದನ್ನು ವಿತರಣೆ ಮಾಡಲಾಗುತ್ತೆ. ಆ ಒಂದು ಎಲ್ಲ ಪ್ರೀತಿ ಪಾತ್ರವಾದಂತಹ ಗೋವುಗಳಿರ್ಬೋದು, ಗಜರಾಜ ಎಲ್ಲರೂ ಕೂಡ ಇಲ್ಲಿ ಬಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಮತ್ತು ಅವರ ಇಡೀ ಕುಟುಂಬಸ್ಥರು ಬಂದು ಆನೆಗಳಿಗೆ ಆ ಒಂದು ದೋಸೆಯನ್ನು ಕೊಡುವಂಥದ್ದು. ಅದಕ್ಕೆ ಮಧ್ಯಭಾಗದಲ್ಲಿ ಪಂಚಕಜಾಯವನ್ನು ಇಟ್ಟು ಒಂದು ಗೋಪೂಜೆಯನ್ನು ಮಾಡಿ ಅವುಗಳಿಗೆ ಒಂದು ದೋಸೆಯನ್ನು ಕೊಡುವಂಥ ಕ್ರಮ. ಅಂತಹದೊಂದು ಹೊಸ ಕ್ಷಣದಲ್ಲಿ, ಅಂತಹದೊಂದು ವಿಶೇಷ ಕ್ಷಣದಲ್ಲಿ ಈಗ ನಾವಿದ್ದೀವಿ. ಆ ಎಲ್ಲ ದೃಶ್ಯಗಳನ್ನು ತಾವೀಗ ನೋಡ್ತಾ ಇದ್ದೀವಿ.
ಗೋವು ಅಂತಂದರೆ ಎಲ್ಲ ದೇವತೆಗಳು ಇರುವಂಥ ಒಂದು ಸ್ಥಾನ ಅಂತ ನಾವು ಹಿಂದೂಗಳು ಪರಿಗಣಿಸ್ತೇವೆ. ಹಾಗಾಗಿ ಈ ಹಿಂದೂಗಳು ನಾವು ಗೋಪೂಜೆ ಮಾಡೋದ್ರಿಂದ ನಮಗೆ ಎಲ್ಲ ದೇವರ ಪೂಜೆ ಮಾಡಿದ ಹಾಗೆ ಪುಣ್ಯ ಬರುತ್ತೆ ಅಂತ. ಹಾಗೆ ಇವತ್ತು ನಾವು ಗೋಪೂಜೆಯನ್ನು ಪ್ರತಿ ವರ್ಷವೂ ಕೂಡ ಈ ದಿವಸ ರಾತ್ರಿ ಎಲ್ಲ ನಮ್ಮ ಕೆಲಸದವರು ರಾತ್ರಿ ಇಡೀ ದೋಸೆ ಹೊಯ್ತಾ ಇರ್ತಾರೆ. ರಾತ್ರಿ ಬೆಳಗಿನ ತನಕ ದೋಸೆ ಹೊಯ್ತಾರೆ, ಸಾವಿರಾರು ದೋಸೆಗಳನ್ನು ಹೊಯ್ತಾರೆ. ಆನೆಗೆ ಬೇರೆ, ಗೋವುಗಳಿಗೆ ಬೇರೆ, ಗಜ ಪೂಜೆಗೆ ಬೇರೆ, ಗೋಪೂಜೆ ಬೇರೆ ಬೇರೆ ಮಾಡ್ತಾರೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಗೋವುಗಳಿಗೆಲ್ಲ ಇನ್ನು ಹಟ್ಟಿಯಲ್ಲಿ ಕೊಡ್ತೇವೆ, ಎಲ್ಲ ಜಾನುವಾರುಗಳಿಗೆ ಹಟ್ಟಿಯಲ್ಲಿ ಹೋಗಿ ಕೊಡ್ತೇವೆ. ಹಾಗಾಗಿ ಎಲ್ಲ ಗೋಪೂಜೆ ಮಾಡೋದು ತುಂಬ ಫಲ ಇದೆ. ಎಲ್ಲರೂ ಕೂಡ ಗೋಪೂಜೆ ಮಾಡಿದ ಫಲ ಎಲ್ಲರಿಗೂ ಲಭಿಸಲಿ ಅಂತೇಳಿ ನಾವು ಪ್ರಾರ್ಥಿಸ್ತೇವೆ. ಓಕೆ, ಆನೆಗೊಂದು ಬೇರೆ ರೀತಿಯಲ್ಲಂಥ ದೋಸೆ ರಚನೆ ಆಗ್ತದೆ. ತುಂಬ ಬೆಳಗೊಂದು 2-2.5 ಸಾವಿರ ದೋಸೆ ಆಗ್ತದೆ. ದೋಸೆ ಆಗುತ್ತೆ. ಆನೆಗೆ ಬೇರೆ ಮಾಡ್ತಾರೆ, ಯಾಕೆ ದೊಡ್ಡದು ಬೇಕಾಗುತ್ತೆ. ಮತ್ತು ಅವುಗಳಿಗೆ ಸ್ವಲ್ಪ ಕಾಯಿಸಬೇಕಾಗುತ್ತೆ ಅಂತೇಳಿ ಗಜ ಪೂಜೆಗೆ ಬೇರೆ ದೋಸೆ ಮಾಡ್ತಾರೆ. ಗಜ ಪೂಜೆ ಮತ್ತು ಗೋಪೂಜೆ ಎರಡು ಕೂಡ ಮಾಡ್ತಾರೆ. ಓಕೆ, ನಿಮ್ಮ ಪ್ರೀತಿಯ ಈಗ ಬಂಧದಲ್ಲಿ ಈಗ ಬಂದವರೆಲ್ಲ ನನ್ನ ಪ್ರೀತಿಯನ್ನೇ ತಂದಿದ್ದಾರೆ ಮುಂದೆ. ಒಂದು ಇದು ಭೀಷ್ಮ ಅಂತಂದ ಇರ್ತದೆ. ಮತ್ತು
ನಮ್ಮ ಎರಡು ಇದೆ, ಒಂದು ಒಂಗೋಲ್ ಜಾತಿ ಮತ್ತೊಂದು ಎರಡು ಜಾತಿ, ಒಂಗೋಲ್ ಮತ್ತು ಅದೆರಡು ಭಾಳ ಒಳ್ಳೆಯ ದನಗಳು, ಪಾಪದನಗಳು, ಭಾಳ ಸಾಧು. ಅವೆಲ್ಲ ನಾವು ಮಾಡಿ ವಿಶೇಷ ಪೂಜೆಯನ್ನು ಮಾಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹೇಳಿದಂತೆ ಅವರಿಗೆ ಪ್ರೀತಿ ಪಾತ್ರವಾದಂತಹ ಗೋವುಗಳು ಇಲ್ಲಿಗೆ ಅದನ್ನು ಕರ್ಕೊಂಡು ಬರಲಾಗುತ್ತೆ. ಇಲ್ಲೇ ಅವುಗಳಿಗೆ ತಿನಿಸುಗಳನ್ನು ಕೊಡಲಾಗುತ್ತೆ. ತದ ಬಳಿಕ ಅದನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಲಾಗುತ್ತೆ. ಅದರ ಜೊತೆಗೆ ಹಟ್ಟಿಯಲ್ಲಿ ಎಲ್ಲ ಗೋವುಗಳಿಗೂ ಕೂಡ ಒಂದು ಗೋಪೂಜೆಯನ್ನು ಮಾಡಿ ಅವುಗಳಿಗೆ ತಿನಿಸನ್ನು ಕೊಡಲಾಗುತ್ತೆ. ಅಂಜನೆ ಕೋಪ ಅಂಚೆ ಹಾಕೊಂಡು ಆಳೆ ಬಿಡ್ಕೊಂಡು ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗೋಪೂಜೆಯ ವಿಶೇಷ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಗೋಪೂಜೆಯ ಸಂದರ್ಭದಲ್ಲಿ ಗಜರಾಜನಿಗೂ ವಿಶೇಷವಾದಂತಹ ಸೇವೆ, ಅದರ ಜೊತೆಗೆ ಗೋವುಗಳಿಗೂ ಕೂಡ ವಿಶೇಷವಾದಂತಹ ಸೇವೆಯನ್ನು ಮಾಡಲಾಗುತ್ತೆ. ಅದರ ಸಂಪೂರ್ಣವಾದಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡಿದಿರಿ. ಕ್ಯಾಮರಾ ಪರ್ಸನ್ ವನೀಶ್ ಜೊತೆಗೆ ದಾಮೋದರ ದಂಡೋಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.